ಕಾವೂರು ದೇವಸ್ಥಾನದ ಕೆರೆ ಅಭಿವೃದ್ಧಿ ಸಮಿತಿ ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಸಮಾಲೋಚನಾ ಸಭೆಯು ಕಾವೂರಿನ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಜನರ ಅಭಿಪ್ರಾಯ ಹಾಗೂ ಜಾಗ ಒತ್ತುವರಿ ಮಾಡಿದ ಕ್ರಮದ ಬಗ್ಗೆ ಸಭೆಯಲ್ಲಿ ವಿವರ ಹಾಗೂ ಜಾಗವನ್ನು ಸರ್ವೆ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಶಾಸಕ ಡಾಕ್ಟರ್ ವೈ ಭರತ್ ಅವರು ಕೆರೆ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಕಾವೂರು ಕೆರೆ ಅಭಿವೃದ್ಧಿ ಬಗ್ಗೆ ಸ್ಮಾರ್ಟ್ ಸಿಟಿಯಿಂದ ಯಾವೊಂದು ಕಾವೂರು ಕೆರೆ ಅಭಿವೃದ್ಧಿ ಯೋಜನೆಯನ್ನು ತಗೊಂಡಿದ್ದಾರೆ. ಇದು ಕಾಮಗಾರಿಯ ಹಂತದಲ್ಲಿದೆ. ಕಾಮಗಾರಿಯನ್ನು ಪರಿಶೀಲನೆ ಮಾಡೋದರೊಂದಿಗೆ ಬೇರೆ ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಬಗ್ಗೆ ಕಾವೂರು ಕೆರೆ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು ನಾವೆಲ್ಲರೂ ಇವತ್ತು ಸೇರಿ ಯಾವ ರೀತಿಯಲ್ಲಿ ಇದು ಕಾಮಗಾರಿ ನಡೀತಾ ಇದೆ, ಯಾವ ಅಡಚಣೆಗಳನ್ನು ನಾವು ಎದುರಿಸ್ತಿದ್ದೇವೆ, ಜಾಗದ ಬಗ್ಗೆ ಇರ್ಬೋದು, ವ್ಯವಸ್ಥೆಗಳ ಬಗ್ಗೆ ಇರ್ಬೋದು, ಎಲ್ಲ ಕೂಲಂಕಷವಾಗಿ ಚರ್ಚೆಗಳನ್ನು ಮಾಡಿರ್ತೇವೆ. ಸ್ಮಾರ್ಟ್ ಸಿಟಿ ಆಫೀಸರ್ಗಳ ನಮ್ಮೊಂದಿಗೆ ಸೇರಿದ್ದಾರೆ. ಹಲವಾರು ಕಾರಣಗಳಿಂದಾಗಿ ಮೊದಲು ನಮ್ಮ ಕೋರ್ಟಿಂದ ಸ್ಟೇ ಇತ್ತು. ನಂತರ ಕೊರೋನಾ ಬಂದ ಕಾರಣಕ್ಕಾಗಿ ಲೇಬರನ್ನು ತರಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ವಿಳಂಬ ಆಗಿದೆ ಅನ್ನುವಂಥ ವಿಷಯವನ್ನು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಕಾಂಟ್ರಾಕ್ಟರ್ಸ್ ನಮಗೆ ತಿಳಿಸಿರ್ತಾರೆ. ಈಗ ಆಲ್ರೆಡಿ 3-4 ದಿನದಿಂದ ಈ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಇದನ್ನು ಕಂಪ್ಲೀಟಾಗಿ ನಾನ್ ಸ್ಟಾಪ್ ಆಗಿ ಇವತ್ತಿಂದ ಸ್ಟಾರ್ಟ್ ಮಾಡಿಕೊಂಡು ಕಾಮಗಾರಿ ಮುಗಿಯೋ ಹಂತದವರೆಗೆ ಮಾಡಿ ಮುಗಿಸಿಕೊಡ್ತೇನೆ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಎಲ್ಲ ಸ್ಥಳೀಯರನ್ನು ಅಲ್ಲಿ ಕೆಲವು ಸಣ್ಣ ಪುಟ್ಟ ಪ್ರಶ್ನೆಗಳೆಲ್ಲ ಉಂಟು. ಅದಕ್ಕೆಲ್ಲ ಉತ್ತರವನ್ನು ನಮ್ಮ ಅಧಿಕಾರಿಗಳು ಮತ್ತು ಸರ್ವೆ ಮಾಡುವಂಥವರು ಪುನಃ ಅವರಿಗೆ ಮನದಟ್ಟು ಮಾಡಿ ಯಾವ ಜಾಗ ಎಲ್ಲೆಲ್ಲಿ ಉಂಟು ಅದ್ರ ಬಗ್ಗೆ ಎಲ್ಲ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆ ನಾವು ಕೊಟ್ಟಿರ್ತೇವೆ. ಮುಂದಿನ ದಿನಗಳಲ್ಲಿ ಬೇಗನೆ ಈ ಕಾಮಗಾರಿಯನ್ನು ಮುಗಿಸಬೇಕೆಂಬ ಸೂಚನೆಯನ್ನು ಸಹ ನಾವು ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ಸ್ಗೆ ಕೊಟ್ಟಿರ್ತೇವೆ. ಅನಂತರ ಮಂಗಳೂರು ಪಾಲಿಕೆಯ ಉಪಮೇಯರ್ ಸುಮಂಗಲ ರಾವ್ ಅವರು ಮಾತನಾಡಿ, ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಕೆಲಸ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಜನರ ಜಾಗದ ಬಗ್ಗೆ ತಕರಾರು ಇದ್ದ ಕಾರಣ ಸರ್ವೆ ಮಾಡಿ ಬೇಲಿ ಹಾಕಿ ಉತ್ತಮ ರೀತಿಯಲ್ಲಿ ಕೆರೆಯ ಅಭಿವೃದ್ಧಿ ಮಾಡುವ ಉದ್ದೇಶ ಇದೆ ಎಂದು ಹೇಳಿದರು. ನಮ್ಮ ಕಾವೂರಿನ ಒಂದು ವೈಶಿಷ್ಟ್ಯ ಕಾವೂರು ಮಾಲಿಂಗೇಶ್ವರ ದೇವಸ್ಥಾನ. ಅದರ ಪಕ್ಕದಲ್ಲಿರುವ ಕೆರೆ ಈ ದೇವಸ್ಥಾನದಷ್ಟೇ ತುಂಬ ಪುರಾತನವಾಗಿತ್ತು. ಅದು ಬಹಳ ಸಮಯದಿಂದ ಹಾಗೆ ಅಳಿವಿನ ಸ್ಥಿತಿಯಲ್ಲಿತ್ತು. ಈಗ ನನ್ನ ಹೆಮ್ಮೆ ಹೇಳಿದರೆ ಸ್ಮಾರ್ಟ್ ಸಿಟಿಯು ಆ ಕಾವೂರು ಕೆರೆ ಅಭಿವೃದ್ಧಿಯನ್ನು ತೆಗೆದುಕೊಂಡು 1 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಕಾರಣಾಂತರಗಳಿಂದ ಈ ಕೆಲಸ ಕುಂಠಿತ ಆಗಿತ್ತು. ಯಾಕೆ ಹೇಳಿದರೆ, ಒಂದು ಕೊರೋನಾದಿಂದ ಲಾಕ್ಡೌನ್ ಟೈಮಲ್ಲಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸ್ವಲ್ಪ ಸ್ಲೋ ಆಯಿತು. ಅದರ ಎಡೆಯಲ್ಲಿ ಇಲ್ಲಿಯ ಜನಗಳಿಗೆ, ನಾಗರಿಕರಿಗೆ ಆ 8 ಎಕರೆ 60 ಸೆನ್ಸ್ ಏನು ಇದೆಯೋ ಅದು ಇಲ್ಲ ಅಂತ ಹೇಳ್ಕೊಂಡು ಒಂದು ಭಾವನೆ ಇತ್ತು. ಅದಕ್ಕೋಸ್ಕರ ಸರ್ವೆ ಎಲ್ಲ ನಡೀತು. ಸರ್ವೆ ನಡೆದರೂ ಸಹ ಜನಗಳಲ್ಲಿ ಇನ್ನೂ ಸಹ ಸ್ವಲ್ಪ ಡೌಟ್ ಇದ್ದರಿಂದ ಮತ್ತೊಮ್ಮೆ ಸರ್ವೆ ಮಾಡಲಿಕ್ಕೆ ನಮ್ಮ ಭರತ್ ಶಾಸಕರು ಇವತ್ತೊಂದು ಮೀಟಿಂಗ್ ಮಾಡಿ ಜನಗಳೆಲ್ಲ ಒಂದು ಸಲಹೆಯನ್ನು ತೆಗೆದುಕೊಂಡು ಯಾವ ರೀತಿ ಮಾಡ್ಬೋದು ಅಥವಾ ಯಾವ ರೀತಿ ವೇಗ ಕೊಡ್ಬೋದು ಅಂತ ಅವರು ಸಹ ಅಧಿಕಾರಿಗಳಿಗೆ ತಿಳಿಸಿರ್ತಾರೆ. ಅದೇ ರೀತಿ ಈ ಒಂದು ಕೆರೆಯ ಒಂದು ಸಮಗ್ರ ಅಭಿವೃದ್ಧಿ ಆದಷ್ಟು ಬೇಗ ಆಗಲಿ. ನಮ್ಮ ಇಡೀ ಎಲ್ಲರೂ ಒಂದು ಪ್ರವಾಸಿಗ ತಾಣ ಆಗಿ ಎಲ್ಲರೂ ಆದಷ್ಟು ಬೇಗ ಇದೊಂದು ಪುನಶ್ಚೇತನಗೊಳ್ಳಲಿ ಅಂತ ಹರಿಸುತ್ತಾ, ಮಾಲಿಂಗೇಶ್ವರ ಅಂತ ಬೇಡುತ್ತಾ, ಎಲ್ಲರ ಒಂದು ಆಶೆಯಂತೆ ಆದಷ್ಟು ಬೇಗ ಆಗಲಿ ಅಂತ ಇವತ್ತೊಂದು ಸಭೆ ನಡೆಯುತ್ತೆ. ಇಲ್ಲಿ ಕಾವೂರು ದೇವಸ್ಥಾನದ ಹಾಲಲ್ಲಿ ಒಂದು ಸಭೆ ನಡೆದಿದೆ. ಅದೇ ರೀತಿ ಆದಷ್ಟು ಬೇಗ ಇದು ಖಂಡಿತ ಲೋಕಾರ್ಪಣೆಗೊಳ್ಳುತ್ತದೆ ಅಂತ ಭರವಸೆಯೊಂದಿಗೆ, ಆಶೆಯೊಂದಿಗೆ ನಾವೆಲ್ಲ ಕಾವೂರು ನಾಗರಿಕರು ಇದ್ದೇವೆ. ಈ ಸಂದರ್ಭ ಮಂಗಳೂರು ಪಾಲಿಕೆಯ ಸದಸ್ಯರಾದ ಗಾಯತ್ರಿ ರಾವ್, ಮಾಜಿ ಕಾರ್ಪೊರೇಟರ್ ದೀಪಕ್ ಪೂಜಾರಿ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮತ್ತು ಕಾವೂರು ಕೆರೆ ಅಭಿವೃದ್ಧಿಯ ಸದಸ್ಯರುಗಳು ಹಾಜರಿದ್ದರು.